ಕ್ಷಣ ಕ್ಷಣಕ್ಕೂ ಏರುತ್ತಿರುವ ನೀರಿನ ಮಟ್ಟ ಒಂದೆಡೆ ಆದರೆ ಇನ್ನೊಂದೆಡೆ ನೀರಿನ ಸೆಳೆತಕ್ಕೆ ಕೊಚ್ಚಿ ಹೋಗುತ್ತಿರುವ ಗಿಡಬಳ್ಳಿ ಸಾಮಾನುಗಳ ನಡುವೆ ತಲೆಮಟ್ಟಕ್ಕೆ ನೀರು ಮನೆಯೊಳಗೆ ನುಗ್ಗಿ ಅಪಾಯದಲ್ಲಿದ್ದ 2 ಹಿರಿ ಜೀವಗಳನ್ನು ಪ್ರಥಮ ಪಿಯುಸಿ ಕಲಿಯುತ್ತಿದ್ದ ವಿದ್ಯಾರ್ಥಿಯೋರ್ವ ಹಗ್ಗದ ಸಹಾಯದಿಂದ ರಕ್ಷಿಸಿದ್ದಾನೆ. ಈ ಘಟನೆ ನಡೆದಿದ್ದು ಚೊಕ್ಕಬೆಟ್ಟುವಿನ ಅಗರಮೇಲುವಿನಲ್ಲಿ. ಈತನ ಹೆಸರು ಪ್ರಮಿತ್. ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿ ಈತ. ವಸತಿ ಸಮುಚ್ಚಯದಲ್ಲಿದ್ದ ಪ್ರಮಿತ್ ಪಕ್ಕದ ಮನೆಯ ಒಳಗೆ ನೀರು ನುಗ್ಗಿ ಪೂರ್ತಿ ಮುಳುಗುತ್ತಿದ್ದಂತೆ ಹಿರಿಯರಾದ ಸಿರಿಲ್, ಕ್ರಿಸ್ಸಿ ಅವರನ್ನ ಹಗ್ಗದ ಸಹಾಯದೊಂದಿಗೆ ರಕ್ಷಿಸಿ ಶ್ಲಾಘನೆಗೆ ಪಾತ್ರನಾಗಿದ್ದಾನೆ. ಈ ಸಂದರ್ಭ ತಾನು ನೀರಿನ ಸೆಳೆತಕ್ಕೆ ಒಳಗಾದ್ರೂ ಧೃತಿಗೆಡದೆ ಸುರಕ್ಷಿತವಾಗಿ ಮನೆ ಸೇರುವಲ್ಲಿ ಯಶಸ್ವಿಯಾಗಿದ್ದಾನೆ. ಎಲ್ಲವೂ ಇದ್ದು ಏನೂ ಇಲ್ಲದಂತಹ ಸ್ಥಿತಿ ಇಲ್ಲಿನ ನಾಗರಿಕರದ್ದು. ಕಾರಣ ಮಂಗಳವಾರ ಇಲ್ಲಿ ಸುರಿದ ಭಾರೀ ಮಳೆಗೆ ಏಕಾಏಕಿ ಮಳೆ ನೀರು ಪ್ರವಾಹದಂತೆ ಹರಿದು ಬಂದಾಗ ಇಲ್ಲಿನ ಸುಮಾರು ಮನೆಗಳ ಲಕ್ಷಾಂತರ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ ಉಪಕರಣಗಳು, ಫರ್ನಿಚರ್ಗಳು, ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಸಹಿತ ನೀರು ಪಾಲಾಗಿ ತೇಲತೊಡಗಿದವು. ಇನ್ನು ಕೆಲ ಸಾಮಾನು ಸರಂಜಾಮುಗಳು ದೂರದ ತೋಟಗಳಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಇದನ್ನು ರಕ್ಷಿಸಲು ಮನೆಯವರು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿ ಜೀವ ರಕ್ಷಿಸಿಕೊಳ್ಳಲು ಮೊದಲ ಮಹಡಿ ಅಟ್ಟಗಳಲ್ಲಿ ಆಶ್ರಯ ಪಡೆಯಬೇಕಾಯಿತು. ಮನೆಯ ಜನರೇಟರ್, ವಿದ್ಯುತ್ ನಿಯಂತ್ರಕ ವ್ಯವಸ್ಥೆ ಕೆಟ್ಟು ವಿದ್ಯುತ್ ವೈಫಲ್ಯಕ್ಕೀಡಾಗಿ ಮನೆಯೆಲ್ಲ ಕತ್ತಲೆ ಆವರಿಸಿತ್ತು. ಕೆಸರು ನೀರಿನ ದುರ್ವಾಸನೆಯೊಂದಿಗೆ ಸತತ 4-5 ಗಂಟೆಗಳ ಕಾಲ ಕಳೆಯಬೇಕಾಯಿತು. ಮನೆಯ ಹಿಂಬದಿ ಹರಿಯುವ ತೋಡಿನಲ್ಲಿ ನೀರಿನ ರಭಸ ಹೆಚ್ಚಿ ಮನೆಯ ಫೌಂಡೇಶನ್ಗಳು ಕೊಚ್ಚಿ ಹೋಗಿದ್ದವು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಿರಿಲ್, ರಕ್ಷಣೆಗಾಗಿ ಸತತವಾಗಿ ಕರೆ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಅಗ್ನಿಶಾಮಕದಲ್ಲಿ ವಾಹನವಿಲ್ಲ ಎಂಬ ಸಬೂಬು ಬೇರೆ. ಜಿಲ್ಲಾಧಿಕಾರಿ ನೀಡಿದ ತುರ್ತು ಕರೆಯ ದೂರವಾಣಿ ಕೇಂದ್ರಗಳು ಸ್ಪಂದಿಸಲೇ ಇಲ್ಲ. ಸ್ಥಳೀಯ ಅಧಿಕಾರಿಗಳು ಕಂಡುಬರಲಿಲ್ಲ. ನಮ್ಮ ಜೀವವನ್ನ ಒಬ್ಬ ವಿದ್ಯಾರ್ಥಿ ರಕ್ಷಿಸಬೇಕಾಯಿತು ಎಂದು ಕಣ್ಣೀರಿಟ್ಟರು. ಒಮ್ಮೆಲೆ ಮಳೆ ಬರುವಾಗ ಆಂಟಿ ಅಂಗ್ಲಿಗೆ ಏನು ಮಾಡ್ಲಿಕ್ಕಾಗಿದೆ? ಅದು ಎಲ್ಲರಿಗೆ ಫೋನ್ ಮಾಡಿದ್ರೆ ಯಾರು ಉತ್ತರಿಸಲಿಲ್ಲ. ಎಲ್ಲರಿಗೂ ಫೋನ್ ಮಾಡಿದ್ವಿ, ಒಬ್ಬರದೇ ಬರಲಿಲ್ಲ ನಮಗೆ. ಆಮೇಲೆ ಒಮ್ಮೆಲೆ ಮಳೆ ನೀರು ಮೇಲೆಗೆ ಬಂತು. ಆಮೇಲೆ ಆಂಟಿ ಅಂಕಲ್ ಅಟ್ಟದಲ್ಲಿ ಹೋಗಿ ಕೂತ್ಕೊಂಡ್ರು. ಅಟ್ಟದಿಂದ ಹೇಗೆ ಇಳಿಸೋದು? ಯಾರ ಸಹಾಯ ಮಾಡೋದು? ಯಾರು ನಮ್ಗೆ ಉತ್ತರಿಸಲೇ ಇಲ್ಲ. ಮನೆಯ ಸರ್ವ ಸ್ವತ್ತುಗಳು ನೀರಿನ ಪಾಲಾಗಿವೆ. ಇನ್ನು ಶುರುವಿನಿಂದಲೇ ನಾಗರಿಕರು ತಮ್ಮ ಜೀವನವನ್ನ ಕಟ್ಟಿಕೊಳ್ಳಬೇಕಾಗಿದೆ. ಸಮೀಪದ ಪ್ರವೀಣ್ ಪದಕಣ್ಣಾಯ ಅವರ ಮನೆಯೂ ಇದರಿಂದ ಹೊರತಾಗಿಲ್ಲ. ಮನೆಯೊಳಗೆ ಸೊಂಟ ಮಟ್ಟಕ್ಕೆ ನೀರು ನುಗ್ಗಿ ಮನೆಯ ಎಲ್ಲಾ ಸಾಮಾನು ಸರಂಜಾಮುಗಳು ನೀರಿಗೆ ಹಾಳಾಗಿವೆ. ಕೆಸರುಮಯವಾದ ಮನೆ ಸ್ವಚ್ಛಗೊಳಿಸಲು ಹರಸಾಹಸ ಪಡುತ್ತಿದ್ದ ದೃಶ್ಯ ಕರಳು ಚುರುಕೆನ್ನುವಂತಿತ್ತು. ಫೋನ್ ಮಾಡಿದ್ರೆ ಬರ್ತೇನೆ ಜೈ ಬರ್ಲಿಲ್ಲ. ಯಾರು ಡಿಸಿ ಆಫೀಸಿಗೆ ಸ್ಪೆಷಲ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಫೋನಿಗೂ ಅಟೆಂಡ್ ಮಾಡಲಿಲ್ಲ ಅವರು. ಎಮರ್ಜೆನ್ಸಿ ಫೋನ್ ಅಂತ ಪೊಲೀಸ್ನವರು ಬರಲಿಲ್ಲ. ಫೈರ್ ಗಾಡಿ ಇಲ್ಲ ಹೇಳ್ತಾರೆ. ಫೈರ್ನವರು ಗಾಡಿ ಇಲ್ಲ, ಒಂದು ಗಾಡಿ ಎಲ್ಲ ಮರ ಬಿದ್ದೆ ಅಲ್ಲೂ ಇದೆ ಅಂತ ಅವ್ರು ಹೇಳ್ತಾರೆ. ಬಡಾವಣೆಯ ಎಲ್ಲಾ ಮನೆಗಳಲ್ಲೂ ಇದೇ ದೃಶ್ಯ ಬುಧವಾರ ಮುಂಚಾನೆ ಕಂಡುಬಂತು. ಇಂತಹ ನೆರೆಯನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ಕಂಡ ಇಲ್ಲಿನ ನಿವಾಸಿಗಳು ಬೆಚ್ಚಿಬಿದ್ದಿದ್ದಾರೆ. ಕೇವಲ ರಸ್ತೆ ಕಾಂಕ್ರೀಟೀಕರಣಗೊಳಿಸಿ ಚರಂಡಿ ನಿರ್ವಹಿಸಲು ವಿಫಲವಾದ ಪಾಲಿಕೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ.